ಗುರುವಾರ ಮಂಗಳೂರಿನ ಪುರಭವನದ ಮುಂಭಾಗ ಗಾಂಧಿಯ ಹಂತಕರು ದೇಶದ ಹಂತಕರು ಎನ್ನುವ ಘೋಷಣೆಯಡಿ ದೇಶದಾದ್ಯಂತ ನಡೆದ ಪ್ರತಿಭಟನೆ ಹಿನ್ನೆಲೆ ನಾಥುರಾಮ್ ಗೋಡ್ಸೆಯ ಪ್ರತಿಕೃತಿಯನ್ನು ಸುಟ್ಟು ಆಕ್ರೋಶ ವ್ಯಕ್ತಪಡಿಸಲಾಯಿತು. ಈ ಸಂದರ್ಭ ಎಸ್ಡಿಪಿಐ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಜಲೀಲ್ ಕೃಷ್ಣಾಪುರ ಮಾತನಾಡಿ, ಗಾಂಧೀಜಿ ಮೇಲೆ ಸಂಘ ಪರಿವಾರದ ವಕ್ರದೃಷ್ಟಿ ಬಿದ್ದು ಹತ್ಯೆಗೆ ಕಾರಣವಾಯಿತು. ಆರ್ಎಸ್ಎಸ್ ಅನ್ನು ದೇಶದಿಂದ ಹೊರಹಾಕಬೇಕೆಂದರು. ಮುಸ್ಲಿಮರು, ಕ್ರೈಸ್ತರು, ದಲಿತರು, ಆದಿವಾಸಿಗಳನ್ನ ಕೆಣಕುತ್ತಿದ್ದಾರೆ. ಸಂಘ ಪರಿವಾರ ಅಧಿಕಾರಕ್ಕೆ ಬಂದ ಮೇಲೆ ದರ್ಪ ತೋರಿಸುತ್ತಿದೆ ಎಂದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರವನ್ನು ನಡೆಸಿ ಇಲ್ಲಿರ್ತಕ್ಕಂತಹ ಸಂಪತ್ತೇನಿದೆ ಅದು ರಾಜಕೀಯವಾಗಿ, ಸಾಮಾಜಿಕವಾಗಿರ್ತಕ್ಕಂಥ, ಆರ್ಥಿಕವಾಗಿರ್ತಕ್ಕಂಥ ಎಲ್ಲಾ ಸಂಪತ್ತುಗಳು ಈ ರಾಷ್ಟ್ರದ ಪ್ರತಿಯೊಂದು ಪ್ರಜೆಗಳಿಗೂ ಸಿಗುವಂತಾಗಲಿ ಮತ್ತು ನಿಮ್ಮ ರಕ್ತದಾಹಿ ರಾಜಕೀಯವನ್ನ ಕೊನೆಗೊಳಿಸಿ. ಇಲ್ಲದೆ ಹೋದಲ್ಲಿ ಖಂಡಿತವಾಗಿ ಇದರ ಪರಿಣಾಮ ನೆಟ್ಟಗಿರುವುದಿಲ್ಲ ಅನ್ನುವಂತಹ ಒಂದು ಸಂದೇಶವನ್ನು ಕೊಡುತ್ತಾ ಎಸ್ಡಿಪಿಐ ಜಿಲ್ಲಾ ಕಾರ್ಯದರ್ಶಿ ಇಕ್ಬಾಲ್ ಬೆಳ್ಳಾರೆ ಮಾತನಾಡಿ, ದೇಶಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದ್ದ ಗಾಂಧಿಯನ್ನ ಕೊಂದ ಗೋಡ್ಸೆಯ ಆರಾಧನೆ ಖಂಡನೀಯ ಎಂದರು. ಪ್ರತಿಭಟನೆಯಲ್ಲಿ ಎಸ್ಡಿಪಿಐ ಮುಖಂಡರಾದ ಅಥಾವುಲ್ಲಾ ಜೋಕಟೆ, ಅಶ್ರಫ್ ಮಂಚಿ, ಸುಹೇಲ್ ಖಾನ್ ಮತ್ತಿತರರು ಉಪಸ್ಥಿತರಿದ್ದರು.